ವಿರಾಮದ ನಂತರ ಮತ್ತೊಮ್ಮೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಒಂದು ಬಿಸಿ ಬಿಸಿಯಾದಂಥ ಕಲ್ತಪ್ಪ ತಯಾರು. ನೆಕ್ಸ್ಟ್ ಈಗ ದಾಲ್ ಹೇಗೆ ಮಾಡೋದು ಅಂತ ಹೇಳಿದ್ದಾರೆ, ಅದು ಕೂಡ ರೆಸ್ಟೋರೆಂಟ್ ಸ್ಟೈಲ್ ದಾಲ್. ಬನ್ನಿ ಕೇಳೋಣ. ಮೇಡಮ್, ಈಗ ರೆಸ್ಟೋರೆಂಟ್ ಸ್ಟೈಲ್ ದಾಲ್ ಹೌದು, ತಡ ಮಾಡದೆ ಶುರು ಮಾಡುವ. ಯಾಕೆಂತ ಹೇಳಿದ್ರೆ ಮಧ್ಯಾಹ್ನದ ಊಟಕ್ಕೆ ನೀವು ಈ ಥರ ಅಲ್ಲಿ ಒಂದು ಕಲ್ತಪ್ಪ ವೇಟ್ ಮಾಡ್ತಾ ಇದೆ. ಸೊ ತುಂಬ ಹೊತ್ತು ವೇಟ್ ಮಾಡಿಸೋದು ಬೇಡ. ಹೌದು. ಈಗ ನಾವು ಫಸ್ಟಿಗೆ ದಾಲ್ ಕುಕ್ಕರಲ್ಲಿ ಇಟ್ಟು ಬೇಯಿಸುವ. ಸ್ವಲ್ಪ ನೀರು ಬೇಕು. ತೊಗರಿಬೇಳೆನ ಕಡಲೆಬೇಳೆ? ತೊಗರಿಬೇಳೆ ನೆನೆಸಿ ಇಟ್ಟಿದ್ದೀವಿ. ಹೌದೌದು. ಸೊ ನೆನೆಸಿ ಅದು ನೋಡುವಾಗ ಕಡಲೆಬೇಳೆ ಥರ ಕಾಣ್ತಾ ಇದೆ ನನಗೆ. ಸೊ ನೀರು ಹಾಕಬೇಕಾ ಇನ್ನೂ ಸ್ವಲ್ಪ? ಬೇಡ, ಸ್ವಲ್ಪ ಅರಿಶಿನ ಹಾಕಿ ಬೇಯಿಸುವ. ಸೊ ಸಾಧಾರಣ ಎಷ್ಟು ವಿಸಿಲ್? ಒಂದು 2-3 ವಿಸಿಲ್ ಸಾಕು. ಕುಕ್ಕರಲ್ಲಿ ಇಡುವ. ಇಲ್ಲಿ ಮಸಾಲೆ ರೆಡಿ ಮಾಡುವ. ಓಕೆ. ಸೊ ಟೈಮ್ ವೇಸ್ಟ್ ಇಲ್ಲ ಅಲ್ಲ? ಹೌದೌದು. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಮೇಡಮ್. ಸೊ KC ಅವರ ಪ್ಯೂರ್ ಕೌ ಘೀ ಸಾಕು ಮೇಡಮ್. ಇದಕ್ಕೀಗ ಬೆಳ್ಳುಳ್ಳಿ ಫ್ರೈ ಹಾಕ್ಬೇಕು ಸ್ವಲ್ಪ. ಸೊ ಇದು ಯಾವುದ್ರ ಜೊತೆಗೆ ಬೆಸ್ಟ್? ಇದು ಕಾಂಬಿನೇಷನ್ ವೈಟ್ ರೈಸ್, ಗೀ ರೈಸ್, ವೈಟ್ ರೈಸ್. ಎಸ್, ಎಕ್ಸಾಕ್ಟ್ಲಿ. ಮತ್ತೆ ಚಪಾತಿಗೂ ಕೂಡ, ಪೂರಿ ಚಪಾತಿಗೆ. ಸೊ ಇದು ತಿಕ್ ದಾಲ್. ಹೌದೌದು. ಇದಕ್ಕೆ ಜೀರಿಗೆ ಹಾಕ್ತೇವೆ. ಸೊ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ದಾಲ್ಗಂತೂ ಬೇಕೇ ಬೇಕು, ಹೌದಲ್ವಾ? ಅದರ ಒಂದು ತಡ್ಕ ಬಿದ್ರೇ ಟೇಸ್ಟ್ ಜಾಸ್ತಿ, ಫ್ಲೇವರ್ ಕೊಡುತ್ತೆ. ಇದಕ್ಕೆ ಬಿರಿಯಾನಿ ಎಲೆ ಹಾಕ್ತಿದ್ದೇನೆ. ಆಮೇಲೆ ಚಕ್ಕೆ, ಲವಂಗ ಸ್ವಲ್ಪ. ಈಗ ಕರಿಬೇವು ಸೊಪ್ಪು ಹಾಕ್ತಿದ್ದೇನೆ. ಸ್ವಲ್ಪ ಗ್ಯಾಸ್ ಸ್ಲೋ ಇಡ್ತೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಬೆಳ್ಳುಳ್ಳಿ ಕೂಡ ಹಾಕ್ತಿದ್ದೀರಿ ಮತ್ತೆ ಪುನಃ? ಅಂದರೆ ಅದು ನಿಮಗೆ ಬಾಯಿಗೆ ಸಿಗುವಾಗ ಒಂಥರ ಟೇಸ್ಟೇ ಬೇರೆ. ಅಂದರೆ ಅದು ಪೀಸಸ್ ಮಾಡಿ ಹಾಕಿದಲ್ವಾ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ವಾ. ಬಹುಶಃ ಇದು ಸಾಕು ಅನ್ಸುತ್ತಲ್ಲ? ಹಾಂ, ಸಾಕು. ಇಲ್ಲದಿದ್ದರೆ ಸ್ಲೋ ಇಡಿ ಮೇಡಮ್. ಓಕೆ. ಇದಕ್ಕೆ ಈರುಳ್ಳಿ. ಈಗ ಟೊಮೆಟೊ ಹಾಕ್ತೀನಿ ಮೇಡಮ್. ಇದು ಆಫ್ ಮಾಡುವ? ಹಾಂ, ಆಫ್ ಮಾಡಿ. ಉಪ್ಪು ಹಾಕ್ತಿದ್ದೇನೆ ಮೇಡಮ್. ಅಂದರೆ ದಾಲಿಗೆ ಕೂಡ ಹಾಕಲಿಲ್ಲಲ್ಲ. ಟೊಮ್ಯಾಟೊ ಕೂಡ ನೀರು ಬಿಟ್ಕೊಳ್ಳುತ್ತಲ್ಲ? ಹೌದು. ಸೊ ನಿಮ್ಮ ಫೇವರೆಟ್, ನಿಮಗೆ ಡಿಶ್ ಯಾವುದು ಇಷ್ಟ? ಸ್ವೀಟ್, ಖಾರನ, ಏನು? ಚಿಕನ್ ಬಿರಿಯಾನಿ. ನಾನು ಸ್ವೀಟ ಖಾರನ ಹೇಳಿದೆ, ನೀವೆಲ್ಲೋ ಹೋದ್ರಿ ಬೇರೆ ಕಡೆ. ಚಿಕನ್ ಸ್ವೀಟ್ ಖಾರ ಅಂತಿಲ್ಲ, ನನಗೆ ಎರಡೂ ಇಷ್ಟ. ಖಾರನೂ ಇಷ್ಟ, ಸ್ವೀಟ್ ಇಷ್ಟ. ಆದರೆ ಫೇವ್ರೇಟ್ ನಂದು ಚಿಕನ್ ಬಿರಿಯಾನಿ. ಮತ್ತೆ ಯಾಕೆ ಮಾಡಲಿಲ್ಲ? ನೆಕ್ಸ್ಟ್ ಮಾಡ್ತೀನಿ ಮೇಡಮ್. ಖಂಡಿತ. ಇದಕ್ಕೆ ಆಪ್ಷನಿಗೆ ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೇನೆ. ಸಕ್ಕರೆ ಇಲ್ಲದಿದ್ದರೆ ಬೆಲ್ಲ ಕೂಡ ಹಾಕಿ ಮಾಡ್ಬೋದು. ಆದರೆ ಸಕ್ಕರೆ ಹಾಕಿದರೆ ಒಂಥರ ಟೇಸ್ಟ್ ಇದೆ. ಇದಕ್ಕೀಗ ಕೊತ್ತಂಬರಿ ಪೌಡರ್ ಹಾಕ್ತಿದ್ದೇನೆ. ಸೊ ಮನೆಯಲ್ಲಿ ಯಾರೆಲ್ಲ ನೀವು? ನಾನು, ನನ್ನ ಹಸ್ಬೆಂಡ್, 2 ಮಕ್ಕಳು. 2 ಮಕ್ಕಳಿದ್ದಾರಾ? ಜೀರಿಗೆ ಸ್ವಲ್ಪ ಹಾಕ್ತೀನಿ. ಫಸ್ಟ್ ಹಾಕಿದ್ದು ಯಾವುದು ಪೌಡರ್? ಕೊತ್ತಂಬರಿ ಪೌಡರ್, ಧನಿಯಾ ಪೌಡರ್. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್. ಮತ್ತು ಸಾಂಬಾರ್ ಪೌಡರ್ ಸ್ವಲ್ಪ. ಮತ್ತು ಇದು ಮಟನ್ ಮಸಾಲ ಪೌಡರ್.
ಅದನ್ನು ಹಾಕ್ಬೇಕು ಇದಕ್ಕೆ. ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಅಲ್ಲ? ಹೌದು. ಅದಕ್ಕೆ ಅದನ್ನ ಮೆಲ್ಲಿಗೆ ಹೇಳ್ತಾ ಇದ್ರಿ, ಸೀಕ್ರೆಟ್ ಆಗಿ ಇಡೋದಕ್ಕೆ. ನೀರು ಹಾಕ್ಬೇಕಾ ಅದಕ್ಕೇನಾದರೂ? ಬೇಡ ಬೇಡ ಬೇಡ. ಈ ಕಡೆ ಬೇಳೆ ಬೇಯ್ತಾ ಇರುವಾಗ ಅದನ್ನ ತಯಾರು ಮಾಡ್ಕೊಂಡ್ರೆ ಇಮಿಡಿಯೇಟ್ ತೆಗೆದು ಈ ಕಡೆ ಒಗ್ಗರಣೆ ಕೊಟ್ಟು ಇದೆಲ್ಲ ರೆಡಿ ಮಾಡಿದರೆ ಬೇಗ ಆಗುತ್ತೆ. ಸ್ವಲ್ಪ ಕಸ್ತೂರಿ ಮೆಥಿ ಹಾಕ್ತಾ ಇದ್ದೀನಿ. ಈಗ ದಾಲ್ ಬೆಂತ ನೋಡು ಮೇಡಮ್. ಸ್ಟೀಮ್ ಕೂಡ ಬಿಟ್ಟಿದೆ. ಪರ್ಫೆಕ್ಟ್ಲಿ ಸ್ವಲ್ಪ ಮ್ಯಾಶ್ ಮಾಡಬೇಕು ಸ್ಪೂನಲ್ಲಿ. ಓಕೆ, ಒಳ್ಳೆ ಬೆಂದಿದೆ. ಸೊ ನೆನೆಸಿ ಈ ಥರ ಬೇಯಿಸ್ಕೊಂಡ್ರೆ ಬೇಗ ಬೇಯುತ್ತಲ್ಲ? ಹೌದು. ಹಾಕ್ಲಾ? ಹಾಕಿ ಮೇಡಮ್. ನೀರು ಹಾಕಬೇಕಾ? ಸ್ವಲ್ಪ ಹಾಕ್ಬೇಕು, ಅದಕ್ಕೆ ಹಾಕಿ, ಕುಕ್ಕರಿಗೆ ಹಾಕಿ. ಸೊ ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಒಳ್ಳೆ ಅರೋಮಾ, ಈಗಲೇ ಸೂಪರ್ವಾಗಿ ಅರೋಮಾ ಬರ್ತಾ ಇದೆ. ವಾವ್. ಸೊ ಇದಕ್ಕೆ ಏನಾದರೂ ಇನ್ನೂ ತಿಕ್ ಈ ಥರ ಈ ಕನ್ಸಿಸ್ಟೆನ್ಸಿ ಇದ್ರೆ ಅನ್ನದ ಜೊತೆಗೆ ಇನ್ನೂ ಸ್ವಲ್ಪ ತಿಕ್ಕಾದರೆ ಪೂರಿ ಎಲ್ಲ ತಿನ್ಬೋದು. ಒಳ್ಳೆ ಕುದಿ ಬರ್ತಾ ಇದೆ. ಹೌದು. ಆಯ್ತು, ಇನ್ನು ರೆಡಿ ಆಯಿತು. ರೆಡಿ? ರೆಡಿ ಮೇಡಮ್. ಆಫ್ ಮಾಡಿದ? ಹಾಂ, ಆಫ್ ಮಾಡಿ. ಅರೋಮಾ ಅಂತೂ ಇರ್ರೆಸಿಸ್ಟಬಲ್. ಸೂಪರ್. ಈಗ ಸರ್ವ್ ಮಾಡಿ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ರೆಸ್ಟೋರೆಂಟ್ ದಾಲ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ರೆಸ್ಟೋರೆಂಟ್ ಸ್ಟೈಲ್ ಅಂತ ಹೇಳಿದ್ರಿ, ಅರೋಮಾ ಅದೇ ಥರ ಬರ್ತಾ ಇದೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿಯಾದಂಥ ರೆಸ್ಟೋರೆಂಟ್ ಸ್ಟೈಲ್ ದಾಲ್ ಮಾಡಿಕೊಟ್ಟಿದ್ದಾರೆ. ಅರೋಮಾ ಅಂತೂ ಸೂಪರ್. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ರೆಸ್ಟೋರೆಂಟ್ ಸ್ಟೈಲ್ ದಾಲ್ ತಯಾರಿಸುವ ವಿಧಾನ: ಮೊದಲಿಗೆ ನೆನೆಸಿದ ತೊಗರಿ ಬೇಳೆಗೆ ಸ್ವಲ್ಪ ನೀರು, ಅರಿಶಿನ ಪುಡಿ ಹಾಕಿ 3ರಿಂದ 4 ವಿಸಿಲ್ ಬರುವವರೆಗೂ ಬೇಯಿಸಿ. ನಂತರ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡಿಕೊಂಡು ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ, ಜೀರಿಗೆ, ಪುಲಾವ್ ಎಲೆ, ಚಕ್ಕೆ, ಲವಂಗ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಹಾಕಿ ಬೇಯಿಸಿ. ಟೊಮ್ಯಾಟೊ ಸ್ವಲ್ಪ ಬೆಂದ ನಂತರ ಧನಿಯಾ ಪುಡಿ, ಜೀರಿಗೆ ಪುಡಿ, ಮೆಣಸಿನ ಪುಡಿ, 1 ಚಮಚದಷ್ಟು ಸಾಂಬಾರ್ ಪುಡಿ, ಮಟನ್ ಮಸಾಲಾ ಪುಡಿ 1/2 ಚಮಚ, ಕಸೂರಿ ಮೇಥಿ ಹಾಕಿ ಹುರಿದು ಬೇಯಿಸಿ. ಮಸಾಲೆ ಬೆಂದ ನಂತರ ಬೇಯಿಸಿದ ಬೇಳೆ, ಸ್ವಲ್ಪ ನೀರು, ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿ. ಈಗ ಬಿಸಿ ಬಿಸಿಯಾದ ರೆಸ್ಟೋರೆಂಟ್ ಸ್ಟೈಲ್ ದಾಲ್ ಅನ್ನ ರೋಟಿಯೊಂದಿಗೆ ಸವಿಯಲು ಬಲು ಚೆನ್ನಾಗಿ. ಎಸ್ ಮೇಡಮ್. ಸೊ ಕಲ್ತಪ್ಪ ಆ್ಯಂಡ್ ದಾಲ್ ತಯಾರ್. ಸೊ ಫಸ್ಟ್ ಯಾವ್ದು ನೋಡಲಿ, ಟೇಸ್ಟ್ ನೋಡಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಇದು ಟೇಸ್ಟಿ ಕಾಣ್ತಾ ಇದೆ, ಅದು ಕೂಡ ಅರೋಮಾ ಸೂಪರ್. ಫಸ್ಟ್ ನನ್ನ ಫೇವ್ರೆಟ್ ಕಲ್ತಪ್ಪ ಒಂದು ನೋಡು. ತಗೊಳ್ಳಿ ಮೇಡಮ್. ಮೇಡಮ್ ನೀವು ನೋಡಿ, ತಗೊಳ್ಳಿ. ಎಸ್, ಚೆನ್ನಾಗಿದೆ. ಸೂಪರ್ ಸೂಪರ್ ಸೂಪರ್, ತುಂಬ ಚೆನ್ನಾಗಿದೆ. ಸೊ ನನಗೆ ಇದು ಎಕ್ಸ್ಟ್ರಾ ಒಂದು ಫ್ಲೇವರ್ ಅಂದರೆ ಸೌಂಫ್ ಹಾಕಿದ್ದೀರಿ ಅದಕ್ಕೆ. ಸೊ ಯೂಶ್ವಲ್ ಟೇಸ್ಟ್ ನೋಡುವಾಗ ಅದಿರೋದಿಲ್ಲ, ಅದೊಂದು ಡಿಫ್ರೆಂಟ್ ಟೇಸ್ಟ್. ಸಾಫ್ಟ್ ಇದೆ ಅಲ್ಲ ಮೇಡಮ್? ಸಾಫ್ಟ್ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಈ ಥರ 5-10 ಮಿನಿಟ್ಸಲ್ಲಿ ಅದು ರೆಡಿ ಆಯಿತು. ಮಕ್ಕಳಿಗಂತೂ ತುಂಬ ಖುಷಿ ಆಗುತ್ತೆ. ನನಗೇನೆ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಾಗಿದೆ, ತುಂಬ ಟೇಸ್ಟಿ ಆಗಿದೆ. ಆ ಲೇಯರ್ಸ್ ಕೂಡ ಅದು ಕರೆಕ್ಟಾಗಿ ಕಾಣ್ತಾ ಇದೆ. ಆಸಮ್. ನೆಕ್ಸ್ಟ್ ಡೇ ನಾನಂತೂ ಖಂಡಿತ ಇದನ್ನ ಟ್ರೈ ಮಾಡಿ. ಸೂಪರ್. ಇದು ಟೇಸ್ಟ್ ನೋಡುವ. ನೋಡಿ ಈ ದಾಲ್ ಮಾತ್ರ ನೋಡ್ತೀನಿ. ಪರವಾಗಿಲ್ಲ. ಚೆನ್ನಾಗಿದೆ. ಮೆಚ್ಚುತ್ತೆ ನಿಮ್ಮ ಕೈ ರುಚಿ, ತುಂಬ ಚೆನ್ನಾಗಿದೆ. ನಿಮಗೆ ಒಂದು ರೆಸ್ಟೋರೆಂಟ್ ಓಪನ್ ಮಾಡ್ಬೋದಿತ್ತು, ಸುಮ್ಮನೆ ಟೈಲರ್ ಆಗಿದ್ದೀರಿ. ತುಂಬ ಚೆನ್ನಾಗಿದೆ, ಒಳ್ಳೆ ಕೈ ರುಚಿ ನಿಮ್ಮದು. ಯಾವುದು ಬೆಸ್ಟ್, ಯಾವುದು ಕಮ್ಮಿ ಅಂತ ಹೇಳುವಾಗೇ ಇಲ್ಲ. ಎರಡು ಕೂಡ ಸೂಪರ್ ಕ್ಲಾಸಿಕ್ ರೆಸಿಪೀಸ್. ಥ್ಯಾಂಕ್ ಯು ಮೇಡಮ್. ಸೊ ತುಂಬ ಇಷ್ಟ ಆಯಿತು ನನಗಂತೂ, ಖಂಡಿತವಾಗ್ಲೂ ತುಂಬ 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 ಇಷ್ಟ ಆಯಿತು. ಸೊ ಒಳ್ಳೆ ಅಡುಗೆಯನ್ನು ನಮಗೆ ಹೇಳ್ಕೊಟ್ಟಿದ್ದೀರಿ.
ಹೇಗೆ ಅನ್ನಿಸ್ತು ನಮ್ಮ ಕಿಚನಲ್ಲಿ? ನನಗೆ ತುಂಬ ಖುಷಿ ಆಯಿತು ಮೇಡಮ್, ನಮ್ಮ ಸವಿರುಚಿಗೆ ಬಂದು ಖುಷಿ ಆಯಿತು. ನನ್ನ ಫ್ರೆಂಡ್ಸಿಗೆ ಹೇಳ್ತೀನಿ, ನಿಮ್ಮದು ಯಾವ ಅಡಿಗೆ ಮಾಡ್ತೀರಾ ಅದನ್ನು ಬಂದು ಇಲ್ಲಿ ಸವಿರುಚಿಯಲ್ಲಿ ತೋರಿಸಿ ಅಂತ ನಾನು ಕೂಡ ಹೇಳ್ತೀನಿ. ಖಂಡಿತ ನೀವು ಪದೇ ಪದೇ ಬಂದು ನಮಗೆ ಹೇಳ್ಕೊಡ್ತಾ ಇರಿ. ಒಳ್ಳೆ ಕೈ ರುಚಿ ನಿಮ್ಮದು, ನನಗಂತೂ ತುಂಬ ಹಿಡಿಸ್ತು. ಥ್ಯಾಂಕ್ ಯು ಸೋ ಮಚ್. 2 ಒಳ್ಳೆ ರೀತಿಯಾದಂಥ ಅಡುಗೆಗಳನ್ನು ನಮಗೆ ಹೇಳ್ಕೊಟ್ಟಿದ್ದಕ್ಕೆ. ನಿಮಗೂ ಕೂಡ ಥ್ಯಾಂಕ್ ಯು ಮೇಡಮ್. ಸೊ ಇವತ್ತಂತೂ ಯು ಮೇಡ್ ಮೈ ಡೇ ಅಂತ ಹೇಳ್ತಾರಲ್ಲ ಆ ರೀತಿ ತುಂಬ ಚೆನ್ನಾಗಿದೆ. ಸೊ ಮಧ್ಯಾಹ್ನದ ಊಟಕ್ಕೆಲ್ಲ ಖಾಲಿ ಆಗುತ್ತೆ ಇದು. ಸೊ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು ಮೇಡಮ್. ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಆಹಾ, 2 ಕೂಡ ಸೂಪರ್ಬ್ ಆದಂಥ ರೆಸಿಪೀಸ್. ಸೊ ನನಗಂತೂ ಇದು ತುಂಬ ಹಿಡಿಸ್ತು. ನಾನಂತೂ ಇದನ್ನು ಪೂರ್ತಿಯಾಗಿ ಖಾಲಿ ಮಾಡ್ತೀನಿ. ನೀವು ಕೂಡ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ಬ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.